ಕರ್ನಾಟಕದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಮಂಗಳೂರಿನ ಹೆಸರಾಂತ ಉದ್ಯಮ ಸಂಸ್ಥೆ ರೋಹನ್ ಕಾರ್ಪೊರೇಷನ್ ಬಾಲಿವುಡ್ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಅವರನ್ನು ತನ್ನ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜುಲೈ 12ರಂದು ಘೋಷಣೆ ಮಾಡಿತು. ಈ ಬಹುನಿರೀಕ್ಷಿತ ಕಾರ್ಯಕ್ರಮವು ಮಂಗಳೂರಿನ ವಿಜಯ್ ಭಾರತ್ ಮಾಲ್ನಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಈ ಸಮಾರಂಭದಲ್ಲಿ ಜಿಲ್ಲೆಯ ಪ್ರಮುಖ ಮಾಧ್ಯಮ ಪ್ರತಿನಿಧಿಗಳು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಸಿನಿಮಾ ಜಗತ್ತಿನ ತಾರೆಗಳು ಭಾಗವಹಿಸಿದರು. ಸಮಾರಂಭದ ಪ್ರಮುಖ ಆಕರ್ಷಣೆ ಎಂದರೆ ಬೃಹತ್ ಪರದೆಯ ಮೇಲೆ ಪ್ರದರ್ಶಿಸಲಾದ ಅಧಿಕೃತ ಬ್ರ್ಯಾಂಡ್ ಅಂಬಾಸಿಡರ್ ವಿಡಿಯೋ. ಈ ವಿಡಿಯೋದಲ್ಲಿ ರೋಹನ್ ಕಾರ್ಪೊರೇಷನ್ ಅನ್ನು ಸ್ಫೂರ್ತಿದಾಯಕ ಪಯಣ ಹಾಗೂ ಶಾರುಖ್ ಖಾನ್ ಅವರ ಶ್ರಮ ಮತ್ತು ವ್ಯಕ್ತಿತ್ವ ತುಂಬಿದ ಯಶೋಗಾಥೆ ಅದ್ಭುತವಾಗಿ ಪ್ರಸ್ತುತಗೊಂಡಿದ್ದು, ಸಂಸ್ಥಾಪಕರಾದ ಡಾ. ರೋಹನ್ ಮೊಂತೆರೊ ಅವರು ಈ ಸಂದರ್ಭದಲ್ಲಿ ಮಾತನಾಡಿ, ಶಾರುಖ್ ಖಾನ್ ಅವರಂತಹ ಪ್ರಭಾವಿ ವ್ಯಕ್ತಿತ್ವ ನಮ್ಮ ಜೊತೆಗೆ ಇರುವುದರಿಂದ ನಮ್ಮ ಯಶಸ್ಸನ್ನು ಇನ್ನೂ ಎತ್ತರಕ್ಕೆ ವಿಸ್ತರಿಸುವಲ್ಲಿ ಹೊಸ ಆತ್ಮವಿಶ್ವಾಸ ಬಂದಿದೆ. ಇದು ಶಕ್ತಿಯುತ ಸಹಭಾಗಿತ್ವದ ಹೊಸ ಅಧ್ಯಾಯದ ಪ್ರಾರಂಭ ಎಂದವರು ಹೇಳಿದರು. ಈ ಘೋಷಣೆ ಕೇವಲ ಬ್ರ್ಯಾಂಡ್ ಪ್ರಚಾರವಲ್ಲ, ಇದು ಮಂಗಳೂರಿನ ಅಭಿವೃದ್ಧಿಯ ಹಾದಿಯಲ್ಲಿ ಮತ್ತೊಂದು ಸಾಂದರ್ಭಿಕ ಹೆಜ್ಜೆ. 32 ವರ್ಷಗಳ ಅನುಭವ, 5,000ಕ್ಕೂ ಹೆಚ್ಚು ಸಂತುಷ್ಟ ಕುಟುಂಬಗಳು ಮತ್ತು 25ಕ್ಕೂ ಹೆಚ್ಚು ಯಶಸ್ವಿ ಯೋಜನೆಗಳೊಂದಿಗೆ ರೋಹನ್ ಕಾರ್ಪೊರೇಷನ್ ಇದೀಗ ಒಂದು ಜಾಗತಿಕ ಹಾದಿಗೆ ಕಾಲಿಟ್ಟಿದೆ. Dr. Rohan Montero and his team started with a simple belief that every family deserves a home they can be proud of. What began as a small real estate venture has grown into one of Karnataka's most trusted names in real estate development. 32 years, over 10 million square feet delivered, countless families who have found their dream homes. Rohan Corporation didn't just witness Mangalore's transformation. They helped write its story, one project at a time. Through economic changes, market shifts, and evolving aspirations, one thing remained constant: Rohan Montero's commitment to quality, trust, and community. I didn't have a gift. All I had was a dream, and where I wanted to be, and the will to work hard for it. Real hard. Success doesn't manifest overnight. It trickles in slowly when you keep at it. One day at a time. One brick at a time. Only if you don't give up. And then, maybe about 3 decades later, you get to touch it, live it, be it. And who can understand this better than the good folks over at Rohan Corporation? After all, it has only taken them 30 years of hard work, passion and dedication. ಬೆಳೆಯಬೇಕು. ನಾನು ಹೆಚ್ಚಾಗಿ ಮಂಗಳೂರು ನಗರ ಬಗ್ಗೆ ಮಾತನಾಡ್ತೇನೆ. ಯಾಕೆಂದರೆ ಮಂಗಳೂರು ನಗರ ಬೆಳೆದರೆ ನಮಗೆ ಎಲ್ಲರಿಗೂ ಒಳ್ಳೆಯದು. ಯಾಕೆಂದರೆ ಮಂಗಳೂರದಿಂದ ನಮಗೆ ಎಲ್ಲರಿಗೂ ಒಂದು ಬೇರೆ ಕಡೆಗೆ ಕೆಲಸಕ್ಕಾಗಲಿ ವೃತ್ತಿಗೆ ಆಗಲಿ ಎಲ್ಲಿ ಹುಡುಕಿ ಹೋಗ್ಬೇಕೆಂದಿಲ್ಲ. ನಾವು ಇಲ್ಲಿಯೇ ಇರಬೇಕು. ನಮ್ಮ ಊರನ್ನು ನಾವು ದುಬೈ ಮಾಡಬೇಕು. ಯಾಕೆಂದರೆ ನಮ್ಮ ಊರಲ್ಲಿ ಸಂಪತ್ತು ಉಂಟು. ಹಾಗಾಗಿ ನಮ್ಮ ಊರನ್ನು ಇನ್ನೂ ವೃದ್ಧಿ ಮಾಡಬೇಕು. ಈ ವೃದ್ಧಿ ಮಾಡಬೇಕಾದ್ರೆ, ಒಳ್ಳೆಯದಾಗಬೇಕಾದ್ರೆ ಒಬ್ಬರಿಂದ ಇಬ್ಬರಿಂದ ಆಗೋದಿಲ್ಲ, ತಮ್ಮ ಎಲ್ಲರಿಂದ ಸಾಧ್ಯ. ಯಾಕೆಂದರೆ ಯು ಹ್ಯಾವ್ ಅ ಪವರ್. ನಿಮ್ಮಲ್ಲಿ ಪವರ್ ಉಂಟು, ನೀವು ಇದನ್ನು ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಸಹ ಕಳೆದ 32 ವರ್ಷದಿಂದ ಜನರಿಗೆ ಮನೆ ಕೊಡುವ ಕೆಲಸವನ್ನು ಮಾಡಿದ್ದೇವೆ.
ಇನ್ನೂ ನಿರಂತರವಾಗಿ ಜನರಿಗೆ ಮನೆ ಕೊಡಬೇಕು. ಮನೆ ಕೆಡಬೇಕಾದ್ರೆ ತಮ್ಮದು ಸಹಕಾರ ಬೇಕು. ಹಾಗಾಗಿ ನೀವು ಕಂಟಿನ್ಯೂಸ್ಲಿ ನಮಗೆ ಸಪೋರ್ಟ್ ಮಾಡಿ ಬಂದಿದ್ದೀರಿ. ಹಾಗಾಗಿ ನಾನು ನಿಮಗೆ ಮಗದೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾವು ಕಳೆದ 32 ವರ್ಷದಿಂದ ತುಂಬ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೇವೆ. ಈಗಲೂ ನಮ್ಮ ಹತ್ರ 12 ಆನ್ಗೋಯಿಂಗ್ ಪ್ರಾಜೆಕ್ಟ್ ಉಂಟು, ಇನ್ನೊಂದು 15 ಪ್ರಾಜೆಕ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಉಂಟು. ಈ ಪ್ರಾಜೆಕ್ಟ್ಗಳನ್ನು ಜನರಿಗೆ ಗೊತ್ತು ಮಾಡಬೇಕಾದ್ರೆ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮದ ಅಗತ್ಯ ಉಂಟು. ಹಾಗಾಗಿ ನಾವು ನಿಮ್ಮಲ್ಲಿ ಇನ್ನೊಂದು ಕಳಕಳಿಯಿಂದ ನಾನು ರಿಕ್ವೆಸ್ಟ್ ಮಾಡ್ತೇನೆ, ನೀವು ನಮ್ಮ ಪ್ರಾಜೆಕ್ಟ್ ಬಗ್ಗೆ, ನಮ್ಮ ಕೆಲಸದ ಬಗ್ಗೆ, ನಮ್ಮ ಎಲ್ಲವನ್ನು ನೀವು ಜನರಿಗೆ ತಿಳಿಸಬೇಕು. ಹಾಗೆಯೇ ಮಂಗಳೂರು ನಗರವನ್ನು ಬೆಳೆಯಲಿಕ್ಕೂ ಸಹ ಜನರು ಹೊರಗಿನಿಂದ ಇನ್ವೆಸ್ಟ್ಮೆಂಟ್ ಬರಬೇಕು. ಜನರು ಇಲ್ಲಿ ಬಂದು ಇಷ್ಟು ಒಳ್ಳೆಯ ಊರನ್ನು ಅವರು ಸವಿಯಬೇಕು. ಯಾಕೆಂದರೆ ಇಲ್ಲಿ ನೆಲ, ಜಲ, ವಾಯು, ಹಾಗೆಯೇ ರೈಲು ಮಾರ್ಗ ಈಗ ಎಲ್ಲವೂ ಉಂಟು. ಹಾಗಾಗಿ ಈ ಎಲ್ಲ ಒಂದು ಇರುವುದು ಬೇರೆ ಊರಲ್ಲಿಲ್ಲ, ಇದೇ ಊರಲ್ಲಿರುವುದು. ಇಲ್ಲಿಂದ ನೀವು ದುಬೈಗೆ ಆಗಲಿ ಅವರು USA ಆಗಲಿ UK ಆಗಲಿ ಯಾವ ಕಂಟ್ರಿಗೆ ಬೇಕಾದರೂ ಒಂದು 12 ಗಂಟೆಯಲ್ಲಿ ತಲುಪ್ಬೋದು, ಕಷ್ಟವೇ ಇಲ್ಲ. ಮೊದಲನಾಗೆ 3 ದಿನ ಬೇಕಿತ್ತು, 4 ದಿನ ಬೇಕಿತ್ತು, ಶಿಪ್ಪಲ್ಲಿ ಹೋಗ್ಬೇಕಿತ್ತು, ಅಂತ ಒಂದು ಆಯೋಜನೆ ಇಲ್ಲ. ಈಗ ಎಷ್ಟು ಫಾಸ್ಟ್ ಮುಟ್ಟಬಹುದು. ಯಾಕೆಂದ್ರೆ ಈ ಊರು ಎವ್ರಿವೇರ್ ಕನೆಕ್ಟೆಡ್, ಇದೊಂದು ಗ್ಲೋಬಲ್ ಕನೆಕ್ಟಿವಿಟಿ ಆಗಿದೆ. ಹಾಗಾಗಿ ಈ ಊರು ಒಳ್ಳೆಯ ಊರು. ಹಾಗಾಗಿ ನಾನು ಹೇಳ್ತೇನೆ, ಮಂಗಳೂರು ನಗರ ಬಗ್ಗೆ ಬರೆಯಿರಿ, ಮಂಗಳೂರು ನಗರದ್ದು ಪ್ರೀತಿ ಮಾಡಿರಿ. ಮಂಗಳೂರು ನಗರ ನಮ್ಮನ್ನು ಬೇರೆ ಇನ್ನೊಂದೇ ಲೋಕಕ್ಕೆ ಕೊಂಡೋಗ್ತದೆ. ನನ್ನ ಪ್ರಕಾರ ಇನ್ನೊಂದು 5 ರಿಂದ 10 ವರ್ಷದೊಳಗೆ ಮಂಗಳೂರು ನಗರದಲ್ಲಿ ಒಂದು ಸ್ಕ್ವೇರ್ ಫೀಟಿಗೆ 25,000 ರೂಪಾಯಿ ರೇಟ್ ಆಗ್ತದೆ. ನಾನು ಒಂದು ಮಂಗಳೂರು ನಗರ ದೃಷ್ಟಿಯಿಂದ, ನಂಬರ್ 2 ನನ್ನ ವ್ಯಾಪಾರದ ದೃಷ್ಟಿಯಿಂದ ನಾನು ಯೋಚನೆ ಮಾಡಿ ನಾನು ಮಾಡಿದ ಕೆಲಸ ಏನೆಂದರೆ, ನಮ್ಮದು ಎಲ್ಲರಿಗೂ ಪರಿಚಯ ಉಂಟು. ಆದರೆ ನಮ್ಮ ಈ ಮಂಗಳೂರು ನಗರವನ್ನು ನಾವು ಒಂದು ಗ್ಲೋಬಲ್ ಲೆವೆಲಿಗೆ ಕೊಂಡೋಗ್ಬೇಕು. ಯಾಕೆ ಹೇಳ್ತೇನೆ ಹೇಳಿದರೆ, ಮಂಗಳೂರಿನವರು ಈಗ ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೇನೆ. ಮೊನ್ನೆ ET ನ್ಯೂಸ್ನವರು ಬಂದರು, ET ನ್ಯೂಸ್ ಏನೋ ET ಟೈಮ್ಸ್ ಆಫ್ ಇಂಡಿಯಾ ಅವರು ಬಂದಿದ್ರು. ಅವರು ನನ್ನಲ್ಲಿ ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡ್ತಾರಂತೆ, ಅವರೊಂದು ಅವಾರ್ಡ್ಸ್ ಸೆರೆಮನಿ ಮಾಡ್ತಾರಂತೆ. ನಾನು ಹೇಳಿದೆ, ಇಲ್ಲಿ ಮಾಡೋದೇನು ಅಗತ್ಯ ಉಂಟು, ಏನು ಯೋಚನೆ ಎಂದು ಕೇಳಿದೆ. ಅದಕ್ಕೆ ಅವರು ಹೇಳಿದರು, ನೋಡಿ, ನೀವು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಶಾರುಖ್ ಖಾನ್ ಅನ್ನು ತೆಗೆದುಕೊಂಡಿದ್ದೀರಿ. ದಿಸ್ ಇಸ್ ದ 2 ಟೈರ್ ಸಿಟಿ. ಹಾಗಾಗಿ 2 ಟೈರ್ ಸಿಟಿಯಿಂದ ನೀವು ಒಂದು ಶಾರುಖ್ ಖಾನ್ ಬ್ರ್ಯಾಂಡ್ ಎಂಬ ರಾಯಭಾರಿಯಾಗಿ ತೆಗೆದುಕೊಂಡಿದ್ದೀರಿ. ಅದಕ್ಕೋಸ್ಕರ ನಮಗೆ ಖುಷಿ ಆಯಿತು. ಹಾಗಾಗಿ ನಾವು ಈ ಸೌತ್ ಇಂಡಿಯಾದಲ್ಲಿ ಮಂಗಳೂರನ್ನು ಸಿಲೆಕ್ಟ್ ಮಾಡಿದೆವು. ನೋಡಿ, ಈ ಒಂದು ವಿಷಯದಿಂದ ಅವರು ಮಂಗಳೂರನ್ನು ನೋಡ್ತಾ ಇರ್ತಾರೆ. ಹೊರಗಿನ ದೇಶದವರು ಎಲ್ಲರೂ ಮಂಗಳೂರನ್ನು, ಇದೊಂದು ಗ್ಲೋಬಲ್ ಬ್ರ್ಯಾಂಡ್, ಆ ಗ್ಲೋಬಲ್ ಬ್ರ್ಯಾಂಡ್ ಇಂದ ಎಲ್ಲರೂ ನೋಡ್ತಾ ಇದ್ದಾರೆ ಮಂಗಳೂರು. ಹೀಗೆ ಮಂಗಳೂರು ಒಳ್ಳೆದಾದ್ರೆ ನಮ್ಮ ವ್ಯಾಪಾರ ಸಹ ಮೇಲೆ ಹೋಗ್ತದೆ. ನಮಗೂ ಎಲ್ಲರಿಗೂ, ನಂದೊಂದಲ್ಲ, ಎಲ್ಲರಿಗೂ ಒಂದು ಅದರ ಇಂಪ್ಯಾಕ್ಟ್ ಸಿಗ್ತದೆ. ಹಾಗಾಗಿ ಮಂಗಳೂರು